ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ವಾರ್ಷಿಕ ಮಹೋತ್ಸವದ ಅಂಗವಾಗಿ ಕದ್ರಿ ಮುಂಡಾಣಕಟ್ಟೆಯಲ್ಲಿ ದೇವರ ಬಲಿ ಉತ್ಸವ ಪೂಜೆಯು ನಡೆದಿದ್ದು, ಈ ಸಂದರ್ಭದಲ್ಲಿ ಕದ್ರಿ ಹಿಲ್ಸ್ ಆಕಾಶವಾಣಿ ಬಳಿಯ ಸಂಪಿಗೆ ಕಟ್ಟೆ ಶ್ರೀ ಮಂಜುನಾಥ ಫ್ರೆಂಡ್ಸ್ ಸರ್ಕಲ್ನ 24ನೇ ವಾರ್ಷಿಕೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಅಮ್ಮ ಕಲಾವಿದರ್ ಕುಡ್ಲ ವತಿಯಿಂದ ಅಮ್ಮೇರ್ ಎಂಬ ತುಳು ಹಾಸ್ಯ ನಾಟಕ ಪ್ರದರ್ಶನ ನಡೆಯಿತು. ಸಭಾ ಕಾರ್ಯಕ್ರಮವನ್ನು ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮಂಜುನಾಥ ಫ್ರೆಂಡ್ಸ್ ಸರ್ಕಲ್ ಕಳೆದ 24 ವರ್ಷಗಳಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಜನರಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಪ್ರಜ್ಞೆ ಮೂಡಿಸುವ ಕೆಲಸ ಮಾಡುತ್ತಿದೆ. ಇದರ ಕಾರ್ಯವೈಖರಿ ಎಲ್ಲ ಸಂಘಟನೆಗಳಿಗೆ ಮಾದರಿಯಾಗಿದೆ. ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಆತ್ಮಸ್ಥೈರ್ಯ ಮೂಡಿಸುವ ಕೆಲಸ ಮಾಡುವಂತಾಗಲಿ ಎಂದು ಹಾರೈಸಿದರು. ಇವತ್ತು ವಿಶೇಷವಾಗಿ 24 ವರ್ಷಗಳಿಂದ ಈ ಸಂಸ್ಥೆ ಇಂಥ ಕಾರ್ಯಕ್ರಮಗಳನ್ನು ನಡೆಸುವಂಥದ್ದು, ಬಹುಶಃ ಎಲ್ಲ ಸಂಘ ಸಂಸ್ಥೆಗಳು ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ. ಆದರೆ ಈ ಮಂಜುನಾಥ್ ಫ್ರೆಂಡ್ಸ್ ಸರ್ಕಲ್ ಅಂತ ಹೇಳಿದರೆ ಇವತ್ತು ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಸಾಧಾರಣ ಧಾರ್ಮಿಕವಾಗಿ ಎಲ್ಲ ಕಾರ್ಯಕ್ರಮವನ್ನು ಇವತ್ತು ಮಾಡುವಂಥದ್ದು ಮತ್ತು ಸಾಮಾಜಿಕ ಪ್ರಜ್ಞೆಯನ್ನು, ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ಕೂಡ ಇದು ಮಾಡುವಂಥದ್ದು ಬಹಳ ಒಂದು ಅಭಿನಂದನೀಯವಾದದ್ದು. ಶಕೀಲಾ ಕಾವಾ ಮಾತನಾಡಿ, ಮಂಜುನಾಥ ಫ್ರೆಂಡ್ಸ್ ಸರ್ಕಲ್ ಕಳೆದ 24 ವರ್ಷಗಳಿಂದ ಸಲ್ಲಿಸಿರುವ ಸೇವೆ ಅಸಾಧಾರಣ ಎಂದು ಅಭಿನಂದಿಸಿ ಶುಭ ಕೋರಿದ್ರು. ಇನಿ ಮುಲ್ಪದ ಜನಕುಲ್ ಪುರ ಕೈತಲ್ಲ ಪೂಜೆದಲ್ ಪೋಲೇರು ನಡೊಂಜಿ ಪೊರ್ತುಡಾನಗ ಅಮ್ಮೇರು ಪನ್ಪಿನ ನಾಟಕಲ ನಡಪೆರಂಡು ಅವೆಲ್ಲ ಪೂರೆಲ್ಲ ಸೇರ್ದಿನಕುಲು ಯಶಸ್ವಿ ಮಲ್ತು ಕೊರೋಡು ಅಕುಲು ಈತ್ ಪೊರ್ಲುಡು 24 ವರ್ಷ ಸಂಘಟನೆ ಮಲ್ಪೊಡುಂದಾಂಡ ದಲ ಸುಲಭದ ಬೇಲೆತ್ತು ನಿರೂಪಣೆ ಮಲ್ಪುನಗ ಪಂಡೇರು ಹಲವಾರು ಸಾಮಾಜಿಕ ಕಳಕಳಿಡು ಮಸ್ತ್ ಪಾಪದಕ್ಲಿಗೆ ಸುಮಾರು ಕೆಲಸ ಮಲ್ದಿನಕುಲುಂದು ಅಂಜನಕಲ ಬರ್ಪಿಸರ್ತಿ 25ನೇ ವರ್ಷ ಬರೆಯರಂಡು ಐಕ್ ನಿಕುಲು ನಲ್ಲಾತ್ ಗೌಜಿಡು 25ನೇ ವರ್ಷ ಮಲ್ಪೋಡು. ಈ ಸಂದರ್ಭ ಸುಂದರ್ ರೈ ಮಂದಾರ ಮತ್ತು ಮಂಗಳೂರು ಮೀನನಾಥ ಖ್ಯಾತಿಯ ರಾಘವೇಂದ್ರ ರೈ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್, ಸ್ಥಳೀಯ ಕಾರ್ಪೊರೇಟರ್ ಶಕೀಲಾ ಕಾವಾ, ಡಿಂಕಿ ಡೈನ್ನ ಮಾಲಕ ಸ್ವರ್ಣ ಸುಂದರ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಶೆಟ್ಟಿ, ಸೂರಜ್ ಕುಮಾರ್ ಕಲ್ಯಾ, ಮಂಜುನಾಥ್ ಫ್ರೆಂಡ್ಸ್ ಸರ್ಕಲ್ನ ಅಧ್ಯಕ್ಷ ಶ್ರೀಧರ ಸಾಲ್ಯಾನ್ ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.